ಸೊಲ್ಬೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ರಾಜ್ಯದ ಕರಾವಳಿ ಪ್ರದೇಶಡು ಕರಿನ ರಡ್ಡು ದಿನಡ್ದು ಬುಡಂದೆ ಬಡ್ಸಬರೊಂದಿತ್ತದ ಗಾಡಿಲೇನ ಸಂಚಾರ ಜನಜೀವನ ಓಲೋಲಾತಂಡ ತಗ್ಗು ಪ್ರದೇಶ ನೀರಡು ಮುರುಕುದಂಡ ಅಂಗಾರೆ ಕುಡ್ಲ ಮುಲ್ಕಿ ಉಳ್ಳಾಲ ಬೆದ್ರ ತಾಲೂಕ್ಲೆನ ಶಾಲೆ ಕಾಲೇಜಿಲೆಗ್ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ರಜೆ ಸಾಡ್ದೇರ ಐತಾರ ರಾತ್ರಿಡ್ದಿಂಚ ಬಡ್ಸ ಜೋರಾದಿತ್ತದ ಸೋಮವಾರ ಮಧ್ಯಾಹ್ನ ಮುಟ್ಟ ಬುಡ್ದಿತ್ತಂಡ ಮಧ್ಯಾಹ್ನ ಬೊಕ್ಕ ಶುರುವಾಯಿನ ಬಡ್ಸದ ಪನಿ ಕಡಿದಿಜಿ ಒಂತೆ ಪುಟ್ಟದ ಭಾರಿ ಬಡ್ಸುಗೆ ಕುಡ್ಲ ನಗರದ ಪಂಪ್ವೆಲ್ ಕೊಟ್ಟಾರ ಚೌಕಿ ಮಾಲೆ ಮಾರು ಜಾಗೆಲು ನೀರಡು ಮುರುಕುದ ಗಾಡಿ ಬುಡ್ಪುನಕ್ಲು ಪೊಂಜೋನಕ್ಲು ಪರಬೇರು ಜೋಕ್ಲೆಗಿಂಚ ಮಾತೆರೆಗ್ಲ ಸಮಸ್ಯೆ ಆದಿತ್ತಂಡ ಪಂಪ್ವೆಲ್ಡ್ ಮೊರಂಪು ಮುಟ್ಟ ನೀರಿತ್ತಂಡ ಬಿಜಯ್ ಕರಾರ ಸಾನಿ ಬಸ್ ಸ್ಟ್ಯಾಂಡ್ ಎದುರ್ದ ಮಾರ್ಗುಡು ರಿಪೇರಿಗೆ ಮ್ಯಾನ್ ಹೋಲ್ ಗರ್ತದಿದ್ದು ಗಲೀಜು ನೀರು ಬಡ್ಸದ ಬೊಲ್ಲದ ಒಟ್ಟು ಸೇರ್ದು ಸುತ್ತಮುತ್ತದ ಅಂಗಡಿ ಹೋಟೆಲ್ ಬ್ಯಾಂಕ್ ಇಂಚ ಆಫೀಸ್ಲೆಗ್ ಪೊಗ್ಗುದು ಹೇಸಿಗೆ ಆದಿತ್ತಂಡ ಕಾರ್ನಾಡ್ ಸದಾಶಿವರಾವ್ ಮಾರ್ಗ ಮಹಾತ್ಮ ಗಾಂಧಿ ಮಾರ್ಗ ಪಾಂಡೇಶ್ವರಡು ಬೊಲ್ಲ ತಮಿಳ್ದಂಡ ಗಾಡಿ ಬುಡ್ಪುನಕ್ಲು ಸಾರ್ವಜನಿಕರು ಗಂಟೆಗಟ್ಲೆ ಪುರ್ತು ಕುಡ್ಲದ ಪೇಂಟೆಡೆ ಬಾಕಿ ಬಯ್ಯ ಪುರ್ತು ಕಂತನಗ ಇಲ್ಲು ಮುಟ್ಟನಕ್ಲು ಎಂಚಾಂಡಲ ರಾತ್ರಿ ಮುಟ್ಟದೇರ ಬಸ್ಸದಕ್ಲು ಕೆಲವು ಟ್ರಿಪ್ ಉಂತಾದೇರ ಅವೈಜ್ಞಾನಿಕ ಅಮಸರದ ಸ್ಮಾರ್ಟ್ ಸಿಟಿ ಕಾಮಗಾರಿಯಿಂದ ಮಾತ ಕಾರಣ ಅಂದು ಸಾರ್ವಜನಿಕರು ದೂಡ್ದೇರ ಕರಾವಳಿ ಭಾಗ ಸೇರಿನಂಚ ರಾಜ್ಯದೋರ್ಮೆಡ್ ನನಲ ಮೂಜಿ ನಾಲ್ದಿನ ಬಡ್ಸ ಜೋರಾದ ಬರ್ಪುನ ಸಾಧ್ಯತೆ ಉಂಡೊಂದು ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊಡ್ತುಂಡು. ಪಂಪ್ವೆಲ್ ಸಂಪೂರ್ಣ ಮುಳುಗಡೆ. Vakusi, Shabbas, Pampel flavor that it is swimming pool. Mile. Pampel itu swimming pool andu marare. ಇಡೀ ಪ್ರಕೃತಿ ಒಂಜಿ ವಿಚಿತ್ರ ಪಂಡ ತಪ್ಪವಂದು ಭೂಮಿ ಅಪ್ಪೆನ ಮಟ್ಟೆಲ್ಡ ಮುರ್ಗ ಪಕ್ಕಿಲು ದೈ ಮರಕುಲು ಇಂಚ ಅವೇತೋ ನಮುನೆಲೆನ ನಮ್ಮ ತೂಪ ಅಂಚನೆ ಒಡಿಪುಡು ನುಂಗಿದಿನ ಇರತಂಚ ವಿಚಿತ್ರ ಪಾತೆ ಒಂಜಿ ತೋಜಿದು ತೂಪನಕ್ಲೆಗ್ ಸೋಜಿಗ ಉಂಡು ಮಾಲ್ತದಂಡ ಒಂದು ಸಾಮಾನ್ಯ ಬಜಕರದಂಚ ರಾದು ಪೋಪುನಂಚ ತೋಜುಂಡು ನುಂಗೆಲ್ ಇರತಂಚ ತೋಜಿನ ಒಂಜಿ ಜೀವಪಂಡ ಆಚಿರಾಪುಂಡು ಒಡಿಪು ನಗರದ ಪರ್ಕಳ ಕೈತಲ್ದ ಅಚ್ಯುತ ನಗರ ಗ್ಯಾಡ್ಸನ್ ಕಾಂಪ್ಲೆಕ್ಸ್ ಈ ವಿಚಿತ್ರ ಪಾತೆ ಒಂಜಿ ತೋಜಿದಿತ್ತದ ತೂಯಿನಕ್ಲು ಬಾರಿ ಸೋಜಿಗ ತೋಜಾದಿರು. ಕರಾವಳಿ ಪ್ರದೇಶಡು ಕರಿನ ಕೆಲವು ದಿನಡ್ದು ಇಂಚ ಬರೊಂದುಪ್ಪುನ ಸಾಧಾರಣ ಬಡ್ಸೋಗು ಬಂಟ್ವಾಳ ತಾಲೂಕದ ಅವಲವಲು ಇಲ್ಲು ಆಸ್ತಿ ಬದುಕು ಸೇರ್ದು ಬಿಲೆ ಬಾಳುನ ಸೊತ್ತಲೆಗ್ ನಷ್ಟ ಆದಿತ್ತದ ಲಕ್ಷಗಟ್ಲೆ ರೂಪಾಯಿ ನಷ್ಟ ಉಂಡಾತಂಡ ಪೆರಾಜಿ ಗ್ರಾಮದ ಮಂಜೊಟ್ಟಿ ಪನ್ಪನವಲು ಶರತ್ ಗೌಡ ಪನ್ಪನರ್ನ ಇಲ್ಲಲ್ದ ಬರೆತ ಗೋಡೆ ಬಿಚ್ಚಿದು ಬುಡ್ದುಂಡು ಗಾಡಿ ಉಂತಾವನ ಕೊಟ್ಟಿಯಲ ಮಗಡ್ದು ಭಾರಿ ನಷ್ಟ ಉಂಡಾತಂಡ 4 ತಾರೆದ ದೈಬಕ ಎನ್ಮ ಕಂಗದ ದೈಕ್ಲೆಗ್ ಪೆಟ್ಟಾತಂಡ ಕನ್ಯಾನ ಗ್ರಾಮ ಪಂಚಾಯತದ
ಗಂಗಾಧರ ಪನ್ಪುನರ್ನ ಇಲ್ಲ ಕೈತಲ್ದ ಕೊಟ್ಟಿಯಾಗ ಸೋಮವಾರ ರಾತ್ರಿ ಕರೆಂಟ್ ಪತದು ಪೊತುದು ಪೋತುಂಡು ಆಂಡ ಅವಿ ಒವಿ ಜೀವಗ್ಲ ಅಪಾಯ ಉಂಡಾತಜಿ ಅಂಚನೆ ಮಾಣಿ ಗ್ರಾಮದ ಮಾಣಿಕೋಡಿಡ್ ಎಂಜಿ ಬಾಬು ನಲಿಕೆ ಪನ್ಪುನರ್ನ ಇಲ್ಲಗ್ಲ ನಷ್ಟ ಉಂಡಾತಂಡು. ಉಂತಾದುಪ್ಪುನ ಸರ್ಕಾರಿ ನರ್ಮ ಬಸ್ಲೆನ ಸೇವೆಯನ್ನು ಪಿರಸುರು ಮಲ್ಪರೆ ಒತ್ತಾಯ ಮಲ್ತದ ತಾಲೂಕು ಸಿಐಟಿಯು ಬಿಡಿ ಕೆಲಸಗಾರರ ಸಂಘ ಬೊಕ್ಕ ಜನವಾದಿ ಮಹಿಳಾ ಸಂಘಟನೆದ ಒಟ್ಟು ಸೇರಿಕೆಡು ಸೋಮವಾರ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡಪಾಯಿರು. ಸಿಐಟಿಯು ರಾಜ್ಯ ಒತ್ತುಗುರ್ಕಾರ್ಯರು ವಸಂತ ಆಚಾರಿ ಪ್ರತಿಭಟನೆಯನ್ನು ಉದ್ದೇಶಿತದ ಪಾತಿಡ್ದು ಪೊಂಜು ಕಾರ್ಮಿಕರ ದಿನನಿತ್ಯ ಖಾಸಗಿ ಬಸ್ಲೆಡ್ ಪೋನಾಗ ಬನ್ನಗ ಟಿಕೆಟ್ ಕೊಡ್ದು ಸಂಚಾರ ಮಲ್ತೊಂದುಲ್ಲೇರ. ರಾಜ್ಯ ಸರ್ಕಾರದ ಯೋಜನೆಯನ್ನು ರಾಜ್ಯದ ಮುಖ್ಯ ನಗರಲಾಯಿನ ಕುಡ್ಲ ಬೆದ್ರ ಕಾರ್ಲ ನಾರಾವಿ ಬೆಳ್ತಂಗಡಿ ಕಿನ್ನಿಗೋಳಿ ಮುಲ್ಕಿ ಬೊಕ ಉಲ ಮಾರ್ಗೊಲೆನ ಮುಖ್ಯ ಬಾಗಿಲೆಗೆ ಮುಟ್ಟಾಯರ ಸರ್ಕಾರಿ ಬಸ್ಲೆನ್ ಪಾಡುಡುಂದು ಒತ್ತಾಯ ಮಲ್ತೆರ. ಸರ್ಕಾರದ ಧರ್ಮದ ಯೋಜನೆಯನ್ನು ಪ್ರಶ್ನೆ ಮಲ್ಪನಕ್ಲು ಶ್ರೀಮಂತರಿಗೆ ಧರ್ಮದ ಯೋಜನೆಯನ್ನು ಕೊರಂಡ ಅವು ಕೈಗರೀಕರಣ ಪಂಡದು ಪನ್ಪಿನಕ್ಲು ಬಡವರಿಗೆ ಧರ್ಮದ ಯೋಜನೆಯನ್ನು ಕೊಂಡ ಬೆರಿಕೆ ಲಂಚ ಪಂಡು ದೂರ್ವೇರು ನಿಕ್ಲಿನ ಯೋಜನೆಯನ್ನು ಸರಿ ಮಲ್ಪನ್ಲೆ ನಮ್ಮ ದೇಶಡು ಒಡೆಮುಟ್ಟ ಬಡಪತ್ತು ಬಡವು ನಿರುದ್ಯೋಗ ಉಪ್ಪುಂಡ ಅಡೆಮುಟ್ಟ ಈ ಸವಲತ್ತು ಜನ ಸಾಮಾನ್ಯರಿಗೆ ತಿಕ್ಕರೆ ಸಾಧ್ಯ ಇಜ್ಜೆಂದು ಪಂಡೆರ. ಜನವಾದಿ ಮಹಿಳಾ ಸಂಘಟನೆದ ಜಿಲ್ಲಾ ಗುರ್ಕಾರ್ದಿ ಜಯಂತಿ ಶೆಟ್ಟಿ ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತಿನ ಒಂತ ದಿನೊಟ್ಟೆ ಗ್ಯಾರಂಟಿಲೇನು ಜಾರಿ ಮಲ್ಪನೇನು ತೂದು ಬಿಜೆಪಿ ದಕ್ಲು ನಂಜು ಕಾರೊಂದುಲ್ಲೇರು ಬಿಜೆಪಿ ದಕ್ಲೆಗ್ ನಿಕ್ಲೆಗ್ ಸಾಧ್ಯ ಆಪುನಂದಾಂಡ ಪುಂಜೊಲೆಗ್ ಸಾಕಾರ ಕೊರ್ಲೆ ನಂಜು ಕಾರೊಡ್ಚಿಂದು ಜಾಗ್ರತೆ ಪಂಡ್ಯರ. ಜನವಾದಿ ಮಹಿಳಾ ಸಂಘಟನೆದ ಬೆದ್ರದ ದುಂಬುದ ಗುರ್ಕಾಡ್ದಿ ರಮಣಿ, ಸಿಐಟಿಯುದ ಸುಂದರ ಶೆಟ್ಟಿ, ಜನವಾದಿ ಮಹಿಳಾ ಸಂಘಟನೆದ ಗಿರಿಜಾ, ಬೆದ್ರ ತಾಲೂಕು ಗುರ್ಕಾಡ್ದಿ ರಾಧಾ, ಕಾರ್ಯಂತರ ಲಕ್ಷ್ಮಿ ಪಾಲ್ಗೊಂಡರು. ಶಕ್ತಿ ಗ್ಯಾರಂಟಿ ಯೋಜನೆ ಜಾರಿಯಾಗಲಿ. ಜಿಲ್ಲಾ ಅಧ್ಯಕ್ಷರಾದ ಸಂಗಾತಿ ಜಯಂತಿ ಬಿ ಶೆಟ್ರೆ, ಶ್ರೀ ಜನವಾದಿ ಮಹಿಳಾ ಸಂಘಟನೆ ಅಂಜನೆ ಬೀದಿ ಕೆಲಸಗಾರ ಸಹ ಬಂದಲೆ ಅಂಜನೆ ಈ ಊರ್ದ ಸಾರ್ವಜನಿಕ ಬಂದಲೆ ಇನ್ನು ಗ್ಯಾರಂಟಿ ಯೋಜನೆ ಜಾರಿ ಅವನು ಐಟು ಒಂದು ಪ್ರಮುಖವಾದ ರಾಜ್ಯದ ಪೊಂಜೋನಗಳಿಗೆ ಶಕ್ತಿ ಕೊಲ್ಪಂಜಿನ ಶಕ್ತಿ ಗ್ಯಾರಂಟಿ ಯೋಜನೆ ಎಂಜಿನ ಉಂಡು ಅವು ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಲ್ಪಂಜಿನ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಪನ್ಮ ಅವಾಗ ಸರ್ಕಾರಿ ಬಸ್ ಪ್ರಯಾಣ ಮಲ್ಪರೆ ಆಧಾರ್ ಕಾರ್ಡ್ ಅತ್ತಿನಂಡ ಅಕ್ಕಲ್ನ ಗುರುತು ಚೀಟಿನ ಕೊರ್ಪಂಜಿನ ಚೀಟಿನ ತೋಜಾದು ನಮ್ಮ ಕರ್ನಾಟಕ ರಾಜ್ಯದ ಉಲಾಯಿಡ್ದು ಬೇತೆ ಬೇತೆ ಜಿಲ್ಲೆಗೆ ಬೇತೆ ಬೇತೆ ಪ್ರದೇಶಗಳಿಗೆ ಪೋಯರ ಒಂದು ಅವಕಾಶ ಕಲ್ಪಿಸಾರ ಸಾಧ್ಯತೆ ಅಂಡ್ ಕರ್ನ ಒಂದು ತಿಂಗಳು ದಿಂಚಿ ಅತ್ತಿನಂಡ 13 ತಾರೀಕು ದಿಂಚಿ ಈ ಸೌಲಭ್ಯವನ್ನು ಕರ್ನಾಟಕದ ಮಹಿಳೆಯರು ಉಪಯೋಗ ಮಲ್ತೊಂದಲೇರು. ಅಪ್ಪ ಕರ್ನಾಟಕದ ಮಹಿಳೆಯರು ಈ ಯೋಜನೆ ಸದುಪಯೋಗ ಮಲ್ಪನಾಗ ಐತ ವಿರುದ್ಧವಾದ ಹಲವಾರು ಅಪಹಾಸ್ಯಗಳು ಮಾತನಾಡುತ್ತೀನಿ. ಪ್ರಮುಖವಾದ ಈ ಬಸ್ಸುಗಳಲ್ಲಿ ಪ್ರಯಾಣ ಮಲ್ಪ ನೋಗುಲುಕ್ಕಲು ಆದಿ ಒಂಜಾತು ಮಹಿಳೆಯರು ತೀರ್ಕೊಂಡಿರು ಅಂಜನೆ ಕೆಲವು ಮಹಿಳೆಯರ ಕೈಕಾರ ಪೊಲ್ಲಿಟ್ಟು ಕಣ್ಣು ಕೊಂಡು ಬಾಲ ಸಹಿತ ಅಂಚ ಇಂಚ ಅಪಪ್ರಚಾರ ಮಲ್ತದೆ. ಈ ಯೋಜನೆಯನ್ನು ಜಾರಿ ಮಲ್ಪನ ರೀತಿಯ ಪ್ರಯತ್ನಗಳು ವಿರೋಧ ಪಾರ್ಟಿಗಳು ಮಲ್ತನೆನ್ನ ಮತ್ತು ಓದಿಲ್ಲ. ಒಡಿಪುದ ಒಜ್ಜೆ ಒಂಜಿ ಪರಂಪರೆದ ಕಟ್ಟೋಣ ಪರ ಸಬ್ ಜೈಲನ್ನು ನೆಲಸಮ ಮಲ್ಪರೆ ಆದೇಶ ಆತಂಡ. ಒಡಿಪು ನಗರಸಭೆತ ಹೊಸ ಆಫೀಸ್ ಕಟ್ಟೋಣ ಕಾರಣೋಡು ಇಂದೇನು ಮಗಪರೆ ದುಂಬು ಬೈದೇರು. ಅಂಜಾಜಿ 10,000 ಚದರ ಅಡಿ ಜಾಗೆದ ಈ ಕಟ್ಟೋಣ ನೆಲಸಮ ಮಲ್ಪರೆ 12 ಲಕ್ಷ ರೂಪಾಯಿಗೆ ಟೆಂಡರ್ ಆತಂಡ. ಬರ್ಸ ಕಮ್ಮಿ ಆಯ್ನ ಬೆರಿಕೆ ಈ ಅಪರೂಪದ ಕಟ್ಟೋಣ ಮಣ್ಣು ಪಾಲಾಪುನ ಸಾಧ್ಯತೆ ಉಂಡು. ನಗರಸಭೆತ ಹೊಸ ಆಫೀಸ್ ಕಟ್ಟೋಣ ಸಂಕೀರ್ಣ ಕಟ್ಟೆರೆಗಾದ ಈ ಪರಂಪರೆದ ಜೈಲು ಕಟ್ಟೋಣ ನೆಲಸಮ ಮಲ್ಪುನ ನಗರಸಭೆತ ನಿರ್ಧಾರಗೂ ಆರ್ಕಿಟೆಕ್ಟ್ನ ಕ್ಲುಬಕ್ಕ ಕಲಾವಿದರೆಡ್ದು ಜೋರ್ದ ಇರೋದ ತೋಜಿದಂಡ. ಸ್ವತಂತ್ರ ತಿಕ್ಕುನೆಡ್ದುಂಬುದ ಈ ಕಟ್ಟೋಣಗೂ 117 ವರ್ಷಲೆನ ಇತಿಹಾಸ ಉಂಡು. ಕಾಂತಾರ ಸಿನಿಮಾದ ಕೆಲವು ಭಾಗ ಮುಲ್ಪ ಚಿತ್ರೀಕರಣ ಆದಿತ್ತಂಡ. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಇಂಟ್ಯಾಕ್ ಕುಡ್ಲ ಕೇಂದ್ರದ ಒಡಿಪು ಶಾಖೆದ ಸದಸ್ಯರು ಈ ಕಟ್ಟೋಣ ಒರಿಪುನೇಕೆದುರಾದ ಅಭಿಯಾನ ಸುರುಮಾಲ್ತದಿತ್ತದ ಪರ ಜೈಲು ಕಟ್ಟೋಣದ ದಾಖಲೀಕರಣ ಕಾರ್ಯ ಸುರುಮಾಲ್ದೇರ.
ಪದ್ರಾಡು ಜನ ಕಲಾವಿದರು ಈ ಕಟೋಣದ ಕಲಾಕೃತಿಗಳನ್ನು ಬುಡ್ಪಾದ ಜಾಗೃತಿ ಮೂಡಯರ ನಿರ್ಧಾರ ಮಲ್ದೇರ. ಈ ಕಟೋಣ ಒರಿಪಾದ ಸ್ವತಂತ್ರ ಸಂಗ್ರಾಮದ ಸಾಕ್ಷಿಯಾದ ಒರಿಪಾವುಡೊಂದು ಬರಿಯರ ಬೊಕ್ಕ ಮ್ಯೂಸಿಯಂ ಮತ್ತಂಡ ಬೇತೆ ಬದಲು ಉದ್ದೇಶಗೂ ಗಲರ್ಸೊಡೊಂದು ಆರ್ಕಿಟೆಕ್ಟ್ ನಕ್ಲು ಕಲಾವಿದರು ಒಡಿಪುದ ಜನಕ್ಲು ಒತ್ತಾಯ ಮಲ್ದೇರ. ಇಂಟೆಕ್ ಒಡಿಪು ಶಾಖೆದ ಸದಸ್ಯರ ಜನಾರ್ದನ ಹಾವಂಜೆ ಈ ಬಗೆಟ್ ಪಾತಿರ್ದು ಸಾರತ್ತ ಒರ್ಮನುತ್ತ ಆಚೆಟ್ ಕಟ್ಟಿದಿನ ಈ ಕಟೋಣ ಮಗಪುನೇನು ಪಿರ ತುಲಿತು ತೂವಡು ನಿರ್ಧಾರ ಕೈಬಿಡೊಂದು ಒಡಿಪು ಜಿಲ್ಲಾಧಿಕಾರಿ ಶಾಸಕರು ಸಂಸದರಿಗೆ ಭಿನ್ನೈತೊನ್ನ ಓಲೆ ಕೊರೊಂದುಲ್ಲ. ಹಿಮಾಚಲ ಪ್ರದೇಶ ಪಾಂಡಿಚೇರಿ ಗೋವಾ ಕುಚ್ಚಿ ಇಂಚಿತ್ತಿ ಕಡೆಟ್ ಪರಂಪರೆದ ಕಟೋಣಲೆನ ರಕ್ಷಣೆ ಮಲ್ತೊಂದು ಬೈದೆರಂದು ಪಂಡೆರ. ಆರ್ಕಿಟೆಕ್ಟ್ ಪರ್ವಾಣಿ ಕಟೋಣ ದಾಖಲೀಕರಣದ ಬಗೆಟ್ ಮಾಹಿತಿ ಕುರಿಯರು. ನಾವು ಇಂಟ್ಯಾಕ್ ಮಂಗಳೂರು ಚಾಪ್ಟರ್ ಉಡುಪಿ ಸಬ್ ಚಾಪ್ಟರ್ ಮುಖಾಂತರ ಇದರ ಉಡುಪಿ ಜೈಲಿನ ಹಳೆಯ ಜೈಲಿನ ಡಾಕ್ಯುಮೆಂಟೇಷನ್ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇಂಟ್ಯಾಕ್ ಅಂತ ಹೇಳಿದರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ. ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಈ ಥರದ ಐತಿಹಾಸಿಕ ಕಟ್ಟಡಗಳು ಉಡುಪಿಗೆ ಸಂಬಂಧಪಟ್ಟು ಇಂದು ಉಳಿದಿಲ್ಲ. ಸೊ ಇರುವಂತಹ ಕಟ್ಟಡಗಳನ್ನಾದರೂ, ಇದು 1906ಕ್ಕೆ ನಿರ್ಮಾಣ ಆಗಿರುವಂಥದ್ದು, ಈ ಥರದ ಕಟ್ಟಡಗಳನ್ನು ನಮ್ಮಲ್ಲಿ ಉಳಿಸಿಕೊಂಡ್ರೆ ಮುಂದಿನ ಜನಾಂಗಕ್ಕೆ ಇದರ ಮುಖಾಂತರ ಇದರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೆದಿರುವಂತಹ ಒಂದು ಕುರು ಹಾಗೆ ಇದನ್ನು ನಮ್ಮಲ್ಲಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇದನ್ನು ಪರ್ಯಾಯ ಉಪಯೋಗಕ್ಕೂ ಕೂಡ ಬಳಸಿಕೊಂಡು ಈ ಕಟ್ಟಡವನ್ನು ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡ್ಬೋದು, ಅಥವಾ ಯಾವುದೋ ಒಂದು ಆರ್ಟ್ ಗ್ಯಾಲರಿ ಆಗಿ, ಅಥವಾ ಈ ನಾವು ಉಡುಪಿಯ ಸಾಂಸ್ಕೃತಿಕ ಕಥನವನ್ನು ಹೇಳುವಂತಹ ಯಾವುದೇ ಒಂದು ಎಕ್ಸಿಬಿಷನ್ ಸ್ಪೇಸ್ ಆಗಿ ಇದನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಆರ್ಕಿಟೆಕ್ಚರಲ್ಲಿಯೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇರುವಂತಹ ಕನ್ಸ್ಟ್ರಕ್ಷನ್ ಇದರಲ್ಲಿ ಇದೆ. ನಮ್ಮಲ್ಲಿ ಮೈಸೂರು ಇದು ಮೆಡ್ರಾಸ್ ರೂಫಿಂಗ್ ಬೇರೆ ಕಡೆ ಕಾಣಲಿಕ್ಕೆ ಭಾಳ ಕಡಿಮೆ ಸಿಗುವಂಥದ್ದು. ಸಾಮಾನ್ಯವಾಗಿ ಮರದ ಹಲಗೆಗಳನ್ನು ಹಾಕಿ ಈ ಥರದ ರೂಫಿಂಗ್ ಮಾಡ್ತಾರೆ ನಮ್ಮಲ್ಲಿ ಈ ಕರಾವಳಿ ಭಾಗದಲ್ಲಿ. ಇಲ್ಲಿ ಬ್ರಿಕ್ಗಳನ್ನು ಇಟ್ಟು ಅದನ್ನು ಕಟ್ಟಡವನ್ನು ಕಟ್ಟಲಾಗಿದೆ. ಮತ್ತು ಅದರ ಜೊತೆಗೆ ಸೆಲ್ಗಳೆಲ್ಲ ವಾಲ್ಟ್ ಕನ್ಸ್ಟ್ರಕ್ಷನಲ್ಲಿ ಮಾಡಿದ್ದಾರೆ. ಮತ್ತು ಇವತ್ತಿಗೂ ಕೂಡ ಕಟ್ಟಡದ ಪರಿಸ್ಥಿತಿ ಅಷ್ಟೇನೂ ಹದಗೆಟ್ಟಿಲ್ಲ. ಇದನ್ನು ಅಲ್ಪ ಸ್ವಲ್ಪ ರಿಪೇರಿ ಮಾಡಿದರೆ ಖಂಡಿತ ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಎಲ್ಲವನ್ನೂ ಕೂಡ ನಾವು ಕೆಡವಿ ಹಾಕಿ ಹೊಸದನ್ನು ಕಟ್ಟುವಂಥದ್ದು ಅಂತ ಹೇಳುವಂಥದ್ದು ಕೂಡ ಒಂದು ಬಹಳ ಹಾಸ್ಯಾಸ್ಪದ ಅನ್ನಿಸ್ತದೆ. ಖಂಡಿತ ಈ ಥರದ ಕಟ್ಟಡಗಳು ನಮ್ಮಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಇದೇ ರೀತಿಯ ಕಟ್ಟಡವನ್ನು ಒಂದನ್ನು ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಕೊಚ್ಚಿಯಲ್ಲಿ ಇರಬಹುದು ಅಥವಾ ಗೋವಾ ಮತ್ತು ಪಾಂಡಿಚೇರಿಗಳಲ್ಲೆಲ್ಲ ಈ ಥರದ ಹಳೆಯ ಕಟ್ಟಡದ ರಕ್ಷಣೆ ಮಾಡಲಿಕ್ಕಾಗಿ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ಬಹಳಷ್ಟು ಒದ್ದಾಡ್ತಾರೆ. ಆ ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದರೆ ಈ ಥರದಾದಂತಹ ಒಂದು ಕಟ್ಟಡ ನಮ್ಮ ಉಡುಪಿಗೆ ಉಳಿಸಿಕೊಂಡ್ರೆ ನಮ್ಮ ಉಡುಪಿ ಪ್ರವಾಸೋದ್ಯಮವನ್ನು ಕೂಡ ಉತ್ತೇಜನ ನೀಡಿದಾಗ್ತದೆ. ಇದೊಂದು ಸ್ಟ್ರಕ್ಚರನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ಅದು ಯಾವಾಗೂ ಅಪ್ರೂವ್ ಆಗಿದೆ ಮುನ್ಸಿಪಾಲ್ಟಿಗೆ, ಹೌದು, ಬಟ್ ಈಗವೇ ತೆಗಿತಿದ್ದಾರೆ ಅಂತ ನಮಗೆ ಗೊತ್ತಾದದ್ದು ರೀಸೆಂಟ್ಲಿ. ಸೊ ಹಾಗಾಗಿ ನಾವು ಒಂದು 4-5 ಮಂದಿ ಒಟ್ಟಿಗೆ ಬಂದು ಇದನ್ನು ಒಂದು ಉಳಿಸ್ಕೊಳ್ಳಿಕ್ಕೆ ಆಗ್ತದಾ ಇಲ್ವಾ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಒಂದು ಡಾಕ್ಯುಮೆಂಟ್ ಮಾಡುವ ಅಂತ ಇದ್ದೇವೆ. ಸೊ ಡಾಕ್ಯುಮೆಂಟೇಷನ್ ಅಂದರೆ ಅದರದ್ದೆಲ್ಲ ಅಳತೆ ತೆಗೆದು ಯಾವುದು ಎಲ್ಲಿ ಇತ್ತು ಸ್ಪೇಸ್ ಆಗಲಿ ಅದೊಂದು ಹೇಗೆ ಇತ್ತು ಅಂತ ಹೇಳಲಿಕ್ಕೆ ಗೊತ್ತಿರಲಿ ಹೇಳಿ ಜನರಿಗೆ ಅದನ್ನು ತೆಗಿತಾ ಇದ್ದೇವೆ. ಸೊ ಅದರದ್ದು ಲೊಕೇಶನ್ ಮತ್ತು ಸೈಟಲ್ಲಿ ಯಾವ್ಯಾವ ಬಿಲ್ಡಿಂಗ್ ಎಲ್ಲೆಲ್ಲಿ ಇತ್ತು ಅಂತ. ಈಗ ನೋಡ್ಲಿಕ್ಕೆ ಹೋದರೆ ಜೈಲ್ ನಿಮ್ಮದು ಹಿಂದೆ ಒಂದು ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ ಆಗಿ ಹಿಂದೆಗಡೆ ಇದೆ. ಸೊ ಅದನ್ನು ನಾವು
ಡಾಕ್ಯುಮೆಂಟ್ ಮಾಡಿದೆ. ಮುಂದೆಗಡೆ ನಿಮಗೆ 3 ಹಾಲ್ ಇದೆ ಜೈಲಿಗೆ ಪರ್ಪೆಂಡಿಕ್ಯುಲರ್ ಆಗಿ. ಅದಕ್ಕಿಂತ ಮುಂಚೆ ಇನ್ನೊಂದೊಂದು ರೆಕ್ಟಾಂಗ್ಯುಲರ್ ಹಾಲ್ ಇದೆ. ಸೊ ಅದು ತಾಲೂಕು ಆಫೀಸ್ ಆಗಿದ್ದದ್ದು. ಸೊ ಇದೆಲ್ಲ ಒಟ್ಟಿಗೆ 1906 ಇದು ಬಿಲ್ಡಿಂಗ್ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಬಿಕಾಸ್ ಕೆಲವರು ಹೇಳ್ತಾರೆ ಜೈಲ್ ಇನ್ನೂ ಹಳೆತ್ತಾಗಿತ್ತು ಅಂತ. ಬಿಕಾಸ್ ಬೋರ್ಡ್ ಹೈಸ್ಕೂಲಲ್ಲಿದ್ದ ಜೈಲ್ ಮತ್ತೆ ಇದು ಆಚೆಯಿಂದ ಈಚೆ ಕಳಿಸ್ತಿದ್ರು ಅಂತ ಎಲ್ಲ ಹೇಳುವಂಥದ್ದು ಉಂಟು. ಬಟ್ ಅದೆಲ್ಲ ಇನ್ನೂ ಡಿಬೇಟಬಲ್, ನಮಗೆ ಸಹ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದೆಲ್ಲ ಹಿಸ್ಟ್ರಿ ನಾವಿನ್ನೂ ಜನರ ಹತ್ರ ಗೊತ್ತು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರಲಿ ಹೇಳಿ, ಇದರದ್ದು ಪ್ಲಾನ್ಸ್, ಸೆಕ್ಷನ್ಸ್, ಎಲಿವೇಷನ್ಸ್ ಮತ್ತೆ ಎಲ್ಲ ಡೀಟೇಲ್. ಸ್ಮಾರ್ಟ್ ಸಿಟಿ ಆದುಪ್ಪುನ ಕುಡ್ಲ ನಗರ ಇತ್ತೇಡಿ ಕಾಂಕ್ರೀಟೀಕರಣ ಆವೊಂದುಂಡು. ಅಭಿವೃದ್ಧಿದ ಪುದರಡು ಮರಮಾತ ಲಗಾಡಿದೈದಿರ ಮಾರ್ಗ ಮಲ್ಲೆ ಮಲ್ಪನ ಪುದರಡು ಇತ್ತಿನ ಮರಕುಲು ಸತ ನೆಲಸ ಮಾತ ನನ ದೈನಡ್ಪುನಕ್ಲು ಏರು ಈ ಅವ್ಯವಸ್ಥೆಗೆ ಜವಾಬ್ದಾರಿ ಏರು ಪನ್ಪನ ಪ್ರಶ್ನೆ ಪಾಡೊಂದುಲ್ಲೇರು ಪರಿಸರ ಪ್ರೇಮಿಲು. ಸ್ಮಾರ್ಟ್ ಸಿಟಿ ಪುದರಡು ಮಾಮಲ್ಲ ಮರಮಾತ ನಾಶ ಆತಡ. ಕುಡ್ಲದ ಬಣ್ಸ್ ಹಾಸ್ಟೆಲ್ ಜ್ಯೋತಿಗೆ ಪೋಪುನ ಬಸ್ ಸ್ಟ್ಯಾಂಡ್ ಮಾರ್ಗ ಅಗೆಲ ಹೊಂದಿತ್ತದು ಮುಲ್ಪದ ಮರ ಒಂಜಿ ಕಡ್ಪೆರೆ ಅಧಿಕಾರುಲು ತಯಾರಾತಿರ ಅಂಡ ಪರಿಸರ ಪ್ರೇಮಿಲೆನ ಇರೋದ ಕಾರಣ ಅವು ಬಾಕಿ ಆತಂಡ. ಮುಲ್ಪದ ಪಾಕ ಮರಕ್ಲಿಗೆ ಮರ ಕಟ್ಪಡೆ ಎಂದು ಬರೆದು ಪಾಡ್ದಿರ. ಮರ ಕಟ್ತಂಡ ಕದ್ರ ದೈವದ ಶಾಪ ತಟ್ಟುಣೊಂದು ಬರಿತಂಡ. ಕೇಪಿಟ್ ಹಿಡ್ದು ನಂತೂರು ಮುಟ್ಟ ರಾಜಮಾರ್ಗ ಅಗೆಲ ಮಲ್ಪರೆ ಅಲ್ಪ ಮರಕ್ಲೇನ ಕಟ್ತೊಂದುಲ್ಲೇರ. ಸ್ಮಾರ್ಟ್ ಸಿಟಿ ಪುದರಡು ಮರ ಕಟ್ತದೇರ. ಅಭಿವೃದ್ಧಿ ಪುದರಡು ಮರ ಕಟ್ತದ ಪ್ರಕೃತಿ ಮುನ್ನಡಾಯಿಕ ಜಿಲ್ಲಾಡಳಿತನೇ ಕಾರಣ. ಕೆಪಿಟಿ ನಂತೂರು ನಡುಟು ಆಜನು ದುಡ್ದು ಹೆಚ್ಚ ಮರಕ್ಲೇನ ಕಟ್ಪುನೇಕ ಇಂಕ್ಲನ ಇರೋದ ಉಂಡು. ಕಾಡು ಇಲಾಖೆದ ಒಟ್ಟಿಗೆ ಎಂಕುಲು ಇಂದೆನ ನಡ್ತ ಯೋಜನೆ ಮಲ್ಪಡುಂದಾಂಡ ಯೋಜನೆ ಬದಲು ಮಲ್ಪಲಿ ದೈ ಮರಕ್ಲೆ ನೂರಿಪಾದ ರಾಜಮಾರ್ಗ ಅಭಿವೃದ್ಧಿ ಮಲ್ಪಡು ಪನ್ಪೆರು ಪರಿಸರ ಪ್ರೇಮಿ ಜೀತ್ ಮಿಲನ್. ಈ ಮರಕ್ಲೆನ ಜಾಗೆ ಬದಲ್ಪುನ ಆತು ಸುಲಭದ ಬೇಲೆ ಹತ್ತಂದಾರು ಪನ್ಪೆರು. ಕೆಪಿಟಿಯಿಂದ ನಂತರವರೆಗೆ ಸಾಧಾರಣ 600ಕ್ಕಿಂತ ಜಾಸ್ತಿ ಮರಗಳನ್ನು ರೋಡ್ ಎಕ್ಸ್ಪಾನ್ಷನ್ಗೋಸ್ಕರ ತೆಗೀಲಿಕ್ಕೆ ನಮ್ಮ ತುಂಬ ಅಬ್ಜೆಕ್ಷನ್ ಇದೆ. ಯಾಕಂದರೆ ಈ ರೋಡು ಏನಂದರೆ ಮಂಗಳೂರಿದ್ದು ಗೇಟ್ ವೇ ಅಂತ ಹೇಳ್ಬೋದು, ಗೇಟ್ ವೇ ಆಫ್ ಮ್ಯಾಂಗ್ಳೂರ್. ಇದನ್ನು ನಾವು ಕ್ಲೀನ್ ಮಾಡಿ ಒಂದು 7 ವರ್ಷ 8 ವರ್ಷ ಮೊದಲಿಂದ ತುಂಬ ಗಲೀಜಿತ್ತು. ಇದು 2 ಸೈಡಲ್ಲಿ ತುಂಬ ಕ್ಲೀನ್ ಮಾಡಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇದನ್ನು ಗಿಡ ನಟ್ಟದ್ದು ನಾವು. ಈಗದು ನಾವು ಟೆಂಪ್ರೇಚರ್ ಆಗಲಿ, ಈಗದು ನಾವು ಮಳೆದು ಪ್ಯಾಟರ್ನ್ ನೋಡಿದರೆ 85% ಮಳೆ ಕಮ್ಮಿ ಉಂಟು. ಅಷ್ಟೆಲ್ಲ ಗೊತ್ತಾಗಿ ಕೂಡ ಇವರು ಮರವನ್ನು ತೆಗಿಲೇಬೇಕು ಅಂತ ಹಠ ಇಟ್ಟಿದ್ದಾರೆ. ಇವರು ಇದು ಪ್ಲ್ಯಾನನ್ನು ಚೇಂಜ್ ಮಾಡ್ಬೋದು. ಹೇಗೆಂದರೆ ಇವರು ತುಂಬ ಕಡೆ ಬಿಲ್ಡಿಂಗನ್ನು ಉಳಿಸ್ಲಿಕ್ಕೋಸ್ಕರ ಪಿಲ್ಲರ್ ಹಾಕಿ ಮೇಲುಗಡೆಯಿಂದ ಹೈವೇ ಮಾಡಿದ್ದಾರೆ. ಸೇಮ್ ಗಿಡಗಳನ್ನು ಉಳಿಸಲಿಕ್ಕೆ ಈ ಪ್ಲ್ಯಾನನ್ನು ಚೇಂಜ್ ಮಾಡಬೇಕು, ಚೇಂಜ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಸರ್, ಅದನ್ನು ಮರವನ್ನು ಶಿಫ್ಟ್ ಮಾಡೋದು ಅಂತ ಅದು ರೀಸನ್ ಮಾತ್ರ. ಅದನ್ನು ಶಿಫ್ಟ್ ಮಾಡೋದು ಅಷ್ಟು ಅಗತ್ಯ ಇದ್ದರೆ ಮಾತ್ರ ಶಿಫ್ಟ್ ಮಾಡುವಂಥದ್ದು. ಇದನ್ನು ನಾವು ಸೈಂಟಿಫಿಕಲ್ ಆಗಿ ಈ ಹೈವೇಯನ್ನು ನಾವು ಡೆವಲಪ್ ಮಾಡಬಹುದು, ಮಾಡಲೇಬೇಕು. June 10th ವರೆಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಅಬ್ಜೆಕ್ಷನಿಗೆ. ಸೊ ನಮಗೆ ಇದರ ಬಗ್ಗೆ ಯಾವಾಗಲೂ ಅಬ್ಜೆಕ್ಷನ್, ನಾವು ಇದರ ಬಗ್ಗೆ ನಾವು ಮನವಿಯನ್ನು ಕೂಡ ಸಲ್ಲಿಸ್ತೇವೆ. ಕ್ಲೈಮೇಟ್ ಚೇಂಜ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೇವೆ. ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ದಾರೆ, ನಾವು ಈ ಸತಿ 33% ಅನ್ನು ನಾವು ಫಾರೆಸ್ಟ್ 33%ಗೆ ಇನ್ಕ್ರೀಸ್ ಮಾಡ್ತೇವೆ ಅಂತ. ಇದು ಈಗೆಲ್ಲ ಮಾಡಿದರೆ ಈ 33% ಅನ್ನು ಇನ್ಕ್ರೀಸ್ ಮಾಡಲಿಕ್ಕೆ ತುಂಬ ಕಷ್ಟ ಅಂತ ಕಾಣ್ತದೆ. ಯಾಕಂದರೆ ಇಂಥದ್ದು ಡೆವಲಪ್ಮೆಂಟ್ ಎಲ್ಲ ಕಡೆ ಆಗ್ತಾ ಉಂಟು. ನಾವು 33%ಗೆ ಫಾರೆಸ್ಟ್ ಕವರನ್ನು ತರಬೇಕಾದ್ರೆ ತುಂಬ ಶ್ರಮ ಪಡಬೇಕು. ಸೊ ಆದಷ್ಟು ನಾವು ಡೆವಲಪ್ಮೆಂಟನ್ನು ಸೈಂಟಿಫಿಕಲ್ ಆಗಿ ಮಾಡಬೇಕು. KPT ಪದವಾದ ಹತ್ರ ನಾನೊಂದು ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದೇನೆ. ಅಲ್ಲಿ ಸಾಧಾರಣ 2140 ಮರಗಳಿವೆ. ಸೊ ಅದು ಉಳಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಯಾಕಂದರೆ ನಾನು ಗಿಡ ನಡಬೇಕಾದ್ರೆ ಅದರ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕಿತ್ತು, ಅದನ್ನು ಬಿಟ್ಟೆ ನಾನು ಗಿಡ ನಟ್ಟಿದ್ದೇನೆ. ರಾಜ್ಯ ಸರ್ಕಾರ ಒಂದು ಕಡೆಯಿಂದ ಮೊನ್ನೆ ಕೋಟಿ ವೃಕ್ಷ ಆಂದೋಲನ ಅಂತ ಸರ್ಕಾರವೇ ಕೋಟಿ ಗಿಡಗಳನ್ನು ನೆಡೋದು ಅಂತ ಕಾರ್ಯಕ್ರಮ ಮಾಡಿತ್ತು. ಒಂದೆಡೆಯಲ್ಲಿ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮಗಳ ಕಾಮಗಾರಿಗಳೇ ಇಂದಿದ್ದ ಗಿಡಗಳನ್ನು ಕಡಿತಾ ಇದ್ದಾರೆ. ಆ ಕಡೆಯಿಂದ ಗಿಡ ಬೆಳೆಸಿ, ಗಿಡ ಸಾಕಿ, ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳೋದು, ಈ ಕಡೆಯಿಂದ ಗಿಡಗಳನ್ನು ಕತ್ತರಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತೀರಿದಷ್ಟು ಮಳೆಯಾಗಿ ಅತಿವೃಷ್ಟಿ, ಅನಾವೃಷ್ಟಿಯಾಗಿ ಭೂಕುಸಿತ, ಚಂಡಮಾರುತ ಇಂಥೆಲ್ಲ ಪ್ರಾಕೃತಿಕ ದುರಂತಗಳಾಗ್ತದೆ. ಈಗ ಮಂಗಳೂರಿನಲ್ಲೇ ಒಂದು ಕಡೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಸ್ಮಾರ್ಟ್ ಸಿಟಿ ಅಂತೇಳಿ ಸಿಟಿ ಡೆವಲಪ್ಮೆಂಟ್ ಅಂತೇಳಿ, ಇಲ್ಲಿ ಸ್ಮಾರ್ಟ್ ಸಿಟಿ ಅಂತೇಳಿ ಇದ್ದ ಗಿಡ ಮರಗಳನ್ನು ಕತ್ತರಿಸಿದ್ದಾರೆ. ಇದ್ದ ಡ್ರೈನೇಜ್ನಲ್ಲಿ ನೀರಿಗೆ ಹೋಗೋ ವ್ಯವಸ್ಥೆ ಇಲ್ಲ, ಅಂತರ್ಜಲ ಇವರಿಗೆ ಎಂತಲೇ ಗೊತ್ತಿಲ್ಲ. ಹಾಗಿರುವಾಗ ಇದ್ದ ಗಿಡಗಳನ್ನು ಉಳಿಸುವುದು ಬಿಟ್ಟು ಇದೇನಾಗಿದೆ ಅಂದರೆ, ಇವತ್ತು ಪಶ್ಚಿಮ ಘಟ್ಟ ಇರಲಿ, ನಮ್ಮ ತುಳುನಾಡು ಇರಲಿ, ಕರಾವಳಿ ಇರಲಿ, ಇದ್ದ ಹಸಿರು ಹೊದಿಕೆಯನ್ನು ಕಿತ್ತು ಒಬ್ಬ ಮನುಷ್ಯನ ಚರ್ಮ ಕಿತ್ತಾಗಿ ಇವತ್ತು ನಮ್ಮ ಏನೇನೋ ರೋಗಗಳಿಗೆ ಕಾರಣ ಆಗ್ತದೆ. ಆಗದ ಕಾರಣ ಇವತ್ತು ಇವರ ಅಭಿವೃದ್ಧಿ ಎಂಬ ನೆಪದ ಕಾಮಗಾರಿಗಳಿಂದಾಗಿ ಇವತ್ತು ಜಲವೃಷ್ಟಿ ಅಥವಾ ಏನೇನೇ ಪ್ರಾಕೃತಿಕ ದುರಂತಗಳಿಗೆ ಮೂಲ ಕಾರಣ. ಇದ್ದ ಗಿಡ ಮರಗಳನ್ನು ಉಳಿಸುವುದು ಬಿಟ್ಟು ಎಲ್ಲ ಕಾಮಗಾರಿ ಅಥವಾ ಡಿವೈಡರಲ್ಲಿ ಮರಗಳನ್ನು ನೆಡಲಿ ಅಥವಾ ಆ ಕಡೆ ಈ ಕಡೆಯಿಂದ ಮರಗಳು ನೆಡಲಿ. ಒಂದು ಗಿಡ ಕಟ್ಟಿದ್ರೆ 10
10 ಗಿಡ ನೆಡಬೇಕು ಅಂತ ಹೇಳಿದ್ರು. 10 ಗಿಡ ಬಿಟ್ಟು 1 ಗಿಡವೂ ನೆಡ್ತಾ ಇಲ್ಲ ಅವರು. 1 ಗಿಡ ನೆಟ್ಟದ್ದು ಕಾಣ್ತಾ ಇಲ್ಲ. ಆದ ಕಾರಣ ಮುಂದಿನ ಪ್ರಾಕೃತಿಕ ದುರಂತಗಳಿಗೆ ಮಂಗಳೂರು ಮಹಾನಗರ ಜಿಲ್ಲಾಡಳಿತವೇ ಕಾರಣ ಆಗ್ತದೆ. ಪದುವಡು ತಾನು ನಡ್ತಿನ ದೈಕುಲು ಮರ ತಂಡ ಐನ ಕಡ್ಪುಜಿಂದ ಅಧಿಕಾರ್ಲು ಪಂತೆರ ಅವಳು ರಾಜಮಾರ್ಗೋಗ ಏತ್ ಜಾಗೆ ಬೋಡ ಆತು ಬಿಡ್ದು ದೈ ನಡ್ತಂಡ ನೇಚರ್ ಈಸ್ ಅವರ್ ಫ್ಯೂಚರ್ ಪನ್ಪನ ಗೊತ್ತಿತ್ತದಲ್ಲ ಅಧಿಕಾರ್ಲು ಅಭಿವೃದ್ಧಿ ಪುದರಡು ಮರ ಕಡ್ಪರೆ ದುಂಬು ಪೋಪುನ ಅಕ್ಲೆನ ತಾಳುಗು ಸರಿಯಾದ ಜನಪ್ರತಿನಿಧುಲು ನಲುಪುನ ಎಂದೆಡ್ದು ಮಾತ ನನತ ದಿನಕ್ಲೆಡ್ ಪ್ರಕೃತಿ ಮುನಿಪುನ ಖಂಡಿತ ಅಂಚಾದ ಅಭಿವೃದ್ಧಿ ಪುದರಡು ದೈ ಮರಕ್ಲೆನ ಕಡ್ಪಂದ ವೈಜ್ಞಾನಿಕ ನೆಲೆಟ್ ಅಭಿವೃದ್ಧಿ ಮಲ್ತಂಡ ಇಡೀ ಲೋಕಗೆ ಎಡ್ಡೆಂದು ಧೈರ್ಯಡು ಪನುಲಿ. ಕುಡ್ಲದ ಬಿಕರ್ನಕಟ್ಟೆ ಮುಖ್ಯ ಮಾರ್ಗಡ್ದು ಶಕ್ತಿನಗರಗು ಪೊಪ್ಪುನ ಮಾರ್ಗದ ಸುರೂತ ತಿರ್ಗಸ್ಟ್ ಇಲ್ಲು ಒಂಜಿ ಅಪಾಯನು ಒಯ್ತುಪಾಡು ನಂಚಿನ ಸ್ಥಿತಿ ತಿತ್ತದು ಇತ್ತನ ಬೊಕ್ಕನ ಬೂರ್ನ ಪೋಡಿಗೆಡು ಉಂಡು. ಮಾರ್ಗುಗು ಇಲ್ಲದ ಗೋಡೆ ಬುಡ್ದು ಅಪಾಯ ಆವಂದಿ ನಂಚ ದುಂಬತ್ತ ಜಾಗ್ರತೆ ಕ್ರಮವಾದಿಂದೇಕ ಮಲ್ಲ ಕಂಬ ಒಂಜೇನು ಅಡ್ಡದಿದ್ದು ಆಧಾರ ಕೊಡ್ತುಂಡು. ಆಂಡ ಬಾರಿ ಬಡ್ಸ ಬರಂದುಪ್ಪು ನೆಡ್ದ ಅವರ ಒಂದು ಬೂರ್ನ ಇಟ್ಟು ಸಂಶಯ ಇಜ್ಜಿ ಈ ಇಲ್ಲಲ್ದಕ್ಲು ಬೊಕ್ಕೊಂಜಿ ಪಾಲ್ಡ್ ಬೇತೆ ಒಂಜಿ ಕುಟುಂಬ ವಾಸ ಮಲ್ತೊಂದುಂಡು. ಆಂಡ ಅಪಾಯುಡುಪ್ಪುನ ಈ ಇಲ್ಲು ಬೂರು ನೆಡ್ದುಂಬು ಐನು ಮಕ್ತು ಪಾಡುಡಾತಂಡು. ಗೋಡೆ ಬಿಚ್ಚಿದ ಬೂರನ ಮಾರ್ಗದ ಸಂಚಾರಲ ಬಂದ ಒಂದು ಊರ್ದಕ್ಲು ಪೋಡಿಗೆ ತೆರಿಪಾದಿರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಉಳ್ಳಾಲದ ನಿಲೆಟ್ಟು ಗುರು ಪುಣ್ಯಮದ ಲೆಕ್ಕೊಡು ಸಾಮಾಜಿಕ ನಾಯಕರಿರ್ಬಕ ದುಂಬುದ ಸೈನಿಕರಾದುಪುನ ಪ್ರೀ ಕೃಷ್ಣ ಗಟ್ಟಿಯರೆಗೆ ಗುರುವಂದನೆ ಸೋಮವಾರನ ಕೊಲ್ಯ ಅಡ್ಕದ ಇಲ್ಲಡು ನಡತಂಡ. ಹೊಸಕುರಲು ಚಾನಲ್ದ ನಿರ್ದೇಶಕರ ವಿದ್ಯಾಧರ ಶೆಟ್ಟಿ ಗಟ್ಟಿಯರ್ನ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡದ ಸೇನದ ಬೇಲೆಡ್ ಕೃಷ್ಣಗಟ್ಟಿ ಸಾರತ್ತವ್ರಮುನು ತಶ್ಪತೈ ನಡೆದು ಸಾರತ್ತ ಅವ್ರಮುನು 83 ಮುಟ್ಟ ದೇಶದ ಗಡಿಟ್ ಶತ್ರು ರಾಷ್ಟ್ರದ ಸೈನಿಕರನ್ನ ಮಿತ್ತು ಪೊರ್ಬಾಟ ಮಲ್ತದ ಕರ್ತವ್ಯ ಅಕೇರಿ ಐಬಕ್ಕ ಸಮಾಜ ಸೇವೆ ಮಲ್ತೊಂದು ಬೈದೆರ ಅಂಚನರೆಗೆ ಗುರು ಪುಣ್ಯಮೆದ ದಿನ ಮರ್ಯಾದೆ ಸಂದಾಯಿತ ಮಲ್ಪನವು ಭಗತ್ ಸಿಂಗ್ ಪ್ರತಿಷ್ಠಾನದ ಎಡ್ಡೆ ಕಾರ್ಯ ಅಂದು ಮೆಚ್ಚುಗೆ ಪಂಡೇರ. ಪ್ರತಿಷ್ಠಾನದ ಪದಾಧಿಕಾರಿಗಳು ಬಕ ಭಿನ್ನರಿತದ ಕೃಷ್ಣಗಟ್ಟಿಯರೆಗೆ ಗುರುವಂದನೆ ಸಮ್ಮನದ ಮರ್ಯಾದೆ ಮಲ್ತೇರ. ಕೃಷ್ಣಗಟ್ಟಿ ಪಾತಿರ್ದು ದೇಶಗಾದ ಬಲಿದಾನ ಆಯ್ನ ಸ್ವತಂತ್ರ ಹೋರಾಟದ ಬೀರೆ ಭಗತ್ ಸಿಂಗ್ ಪುದರ್ಡ್ ಸಮಾಜ ಸೇವೆ ಮಲ್ಪನ ಪುಣ್ಯದ ಕಾರ್ಯ ಕಷ್ಟದ ದಿನಕ್ಲೆಡ ದೇಶದ ಸೇವೆ ಮಲ್ತದ ಸೇವೆ ಅಕೇರಿ ಆಯ್ ಬೊಕ್ಕಲ ಸಾಮಾಜಿಕವಾದ ಸೇರ್ದ ಕೆಲಸ ಮಲ್ಪರೆ ಹಿರಿಯರ್ನ ಪ್ರೇರಣೆ ಇತ್ತಂಡ ಸಮಾಜಡು ಬಲದಾಂತಿನಕ್ಲಿಗೆ ಶಕ್ತಿ ಅದು ಪುನಃ ನೆಮ್ಮದಿ ಉಂಡೊಂದು ಪಂಡೆರ. ಪ್ರತಿಷ್ಠಾನದ ಮರ್ಯಾದೆ ಸಲಹೆಗಾರರ ಆನಂದ ಕೆಯ ಸೇಗೊಳ್ಳಿ, ಮರ್ಯಾದೆ ಗುರ್ಕಾರ್ಯರ ರಾಕೇಶ್ ಕುಮಾರ್, ಒತ್ತು ಗುರ್ಕಾರ್ಯರ ಮಾಧವ ಉಳ್ಳಾಲ, ಗೋಪಿನಾಥ ಬಗಂಬಿಲ, ಪಣವದ ಅಧಿಕಾರಿ ಹರೀಶ್ ಅಂಬ್ಲಮುಗೇರ್, ಗುರುವಂದನೆ ಸಂಚಾಲಕರ ರಾಜೇಂದ್ರ ಸೇವಂತಿಗುಡ್ಡೆ, ವೃಕ್ಷಾಂಕುರ ರಕ್ಷಾ ಸಂಚಾಲಕರು ಪ್ರಸಾದ್ ಕೊಂಡಾಣ, ಮೋಹನ್ ಸಾಲಿಯಾನ್, ದಾಮೋದರ ನಡಾರ್, ಗಂಗಾಧರ ಅಂಬ್ಲಮುಗೇರ್, ಲಕ್ಷ್ಮೀನಾರಾಯಣ, ದೀಕ್ಷಿತ್ ನಿಸರ್ಗ, ಚಂದ್ರಶೇಖರ ಕೊಲ್ಯ, ರಾಧಾಕಾಂತ ಪಡಿಯಾರ್, ವಿಶ್ವನಾಥ ಎಲ್ಯಾರ್ ಪದವು, ಪ್ರತೀಕ್ ನಡಾರ್, ಜೀವನ್ ಸೋಮೇಶ್ವರ ಪ್ರತಿಷ್ಠಾನದ ಗುರುಕಾರ್ಯರು ಜೀವನ್ ಕುಮಾರ್ ತೊಕ್ಕೊಟ್ಟು ಪಾಲ್ದೆತ್ತುಂಡರು. ಸಮಾಜದ ಸೇವೆ ಮಾಡ್ಕೊಳ್ಳೋ ವ್ಯಕ್ತಿ ನಮಗೆ ವಿಶೇಷ ತಗೊಂಡ ವ್ಯಕ್ತಿ ಎಲ್ಲ మరి ಬರೋಣ ಪಾತ್ರ ಅಂಚೆದ ಪುನಃ ಇನ್ನಿನ್ನು ಕುಡ್ಕೊಂಡು ನನಗೆ ಸನ್ಮಾನ ನನ್ನ ಲೈಫ್ ಲಾಂಗ್ ನಲವತ್ತು ಭಗತ್ ಸಿಂಗ್ ಪ್ರತಿಷ್ಠಾನದ ಈತು ಒಂದು ಕಾರ್ಯಕರ್ತರು ಒಂದೇ ಪ್ರೀತಿ ಈತು ಒಟ್ಟಿಗೆ ಬರ್ತದೆ ಒಂದೇ ಪ್ರೀತಿ ವಿಶ್ವಾಸ ಮಾಡ್ತಾರೆ ಕಲ್ಪನೆ ಮಾಡ್ತಾರೆ ಆನಂದಿಗೆ ಏಪಲ್ ಮರಪೋಜಿ ಬಾಬಂಜಿ ಡ್ಯಾಮ್ಗಳನ್ನು ನನ್ನ ಕತೆ ಬರ್ತು ಏಪಲ ಬರೋಡಿ ಅನ್ನೋದು ಇದನ್ನ ಸಹಾಯವನ್ನು ನಾನು ಕೊಡ್ಕೊಂಡು ವ್ಯಕ್ತಿ ಅಂಚೆದ ಪುನಃ ದೇವದಟ್ಟು ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂಚೆದ ಪುನಃ ಇಂಥ ಈ ಕಾರ್ಯಕ್ರಮ ನಾನು
ಈ ಇಲ್ಲಡೆ ಬರ್ತದೆ ಗೌರವ ಕೊರಿಯದು ನೆಗ್ಲೆಕ್ಟ್ ಚಿಲ್ಡ್ರನ್ ಅಂತಲ್ಲ ಒಳ್ಳೆ ಅದು ಲೈಫ್ ಆಲ್ರೆಡಿ ಈ ತೋರಿಸಿ ಸರ್ವಿಸ್ ಬಂದಿದ್ದೆ 76 ವರ್ಷ ಕರೆಂಡು ಆಂಡಲ್ಲಿ ಯಾನು ನನಗೆ ನೀನು ಸೇವೆ ಮಾಡಿಕೊಡು ನನ್ನ ಸಮಾಜ ಸೇವೆ ಮಾಡಿಕೊಡು ಅನ್ನೋ ಆಸೆ ಉಂಟು ಅಂಚೆ ದೇಶದ ಬಗ್ಗೆ ಒಂದು ಅಭಿಮಾನ ಜಾಸ್ತಿ ಇತ್ತು ಆಂಡಲ್ ಐತೆ ಮಗೆ ಆಯ್ತು ಕಾರ್ಯಕ್ರಮಗಳು ಭಾಗ್ಯ ಒಂದು ಪ್ರತಿಯೊಂದು ಎಟ್ಲ ಆ್ಯಕ್ಟಿವ್ ಆದ ಕೆಲಸ ಮಾಡಿ ಸಂಘ ಸಂಸ್ಥೆಗೆ ಹೋಗಲಿ ಜೀವನ ಅಂಚೆ ಬಂದಾಗ ఆయన ಸಹಕಾರಗೊಂಡು ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲ್ವಾ ಮಂಜೂರಿಂದೆತ 9ನೇ ವರ್ಷಾಚರಣೆಲೆಕ್ಕೊಡು ಬೊಂಬಾಯಿ ಮಹಾನಗರದ ಬೇತೆ ಕಡೆಟ್ಟು 9 ದಿನದ ಯಕ್ಷಗಾನ ನಡತೊಂದಿತ್ತದ 2ನೇ ದಿನ ಐತಾರ ಶಿವಂ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ MIDC ಹೋಟೆಲ್ ನಂದಿ ಪ್ಯಾಲೇಸ್ ಕೈತಲು ದೊಂಬಿವಿಳ್ಳಿಡು ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಆಟ ಆಟಣೆ ಮಲ್ತದಿತ್ತೆರ ಶಿವಂ ಹೋಟೆಲ್ ಯಜಮಾನರೈ ಶೇಖರ ಶೆಟ್ಟಿ ಗೋಪಾಲ ಶೆಟ್ಟಿ ದೇವದಾಸ ಶೆಟ್ಟಿ ಪ್ರೇಮನಾಥ ಶೆಟ್ಟಿ ಮೋಹನ ರೈ ರವಿ ಸಾಲ್ಯನ್ ಆಟ ಉದಿಪನ ಮಲ್ತೆರ ರಾತ್ರಿ ಸಭಾ ಕಾರ್ಯಕ್ರಮಟು ರವೀಂದ್ರ ರೈ ಸರ್ವೇರೆಲ್ಲ ಎತ್ಕೊಂಡರ ಲೇಸಡ್ ದಾನಿಲಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಜಗದಂಬ ಮಂದಿರ ಸಮಿತಿಯ ಗುರ್ಕಾರ್ಯರ ದಿವಾಕರ ರೈ ಮರ್ಯಾದೆ ಗುರ್ಕಾರ್ಯರ ಹರೀಶ್ ಶೆಟ್ಟಿ ಒತ್ತು ಗುರ್ಕಾರ್ಯರ ರವೀಂದ್ರ ಶೆಟ್ಟಿ ಕಾರ್ಯಂತರ ರಾಜೇಶ್ ಕೋಟ್ಯನ್ ಜಗದಂಬ ದೇವಸ್ಥಾನದ ಪೂಜೆ ಮಲ್ಪನ ರಘುಪತಿ ಭಟ್ ಇಂದ್ರಾಳಿ ದಿವಾಕರ ಶೆಟ್ಟಿ ಬಂಟರ್ನ ಸಂಘ ಡೊಂಬಿವಿಲಿ ಕಾರ್ಯ ಗುರ್ಕಾರ್ಯರು ಸುಕುಮಾರ ಶೆಟ್ಟಿ ಒತ್ತು ಗುರ್ಕಾರ್ಯರು ಎಕ್ಕಾರು ಆನಂದ ಶೆಟ್ಟಿ ಪಾಲ್ಗೊಂಡರ ಭಾರಿ ಸಂತೋಷ ದಾಪಂಡ ಇತ್ಯದ ಜೋಕ್ಲೆಗ್ ಈ ವಾಟ್ಸಪ್ಪು ಪಬ್ಬುಡು ಡ್ಯಾನ್ಸ್ಡು ನಿಟ್ಟು ಮಾತ್ರ ಇಂಟ್ರೆಸ್ಟ್ ಇಪ್ಪನ ಯಕ್ಷಗಾನೋಡು ನಮ್ಮ ಎನ್ನೊಂದಿತ್ತ ನನ್ನ ಒಲ್ಲ ಯಕ್ಷಗಾನ ಇಂಪಿನ ಒಂಜಿ ಈ ಕಲೆ ಮುಗಿದು ಬೋಪಡ ಒಂದು ಆಡ ಮುಗ್ಗಿಜಿ ಭಾರಿ ಸಂತೋಷ ಒಂದು ನಂಗೆ ನಮ್ಮ ಯಾಪಲ ದಯಬಂಡ ಒಂಜಿ ಸಂಸ್ಕಾರ ಸಂಸ್ಕೃತಿ ಕಲ್ಪರಿತ್ತು ನಾವು ಯಕ್ಷಗಾನೋಡು ಮಾತ್ರ ಯಕ್ಷಗಾನೋಡು ಇತ್ತಿನಂಚಿನ ಅರ್ಥ ಆ ಒಂಜಿ ಸಂಸ್ಕಾರ ಬ್ಯಾತ ವಾ ಕಲೆಟ್ಲ ಇಜ್ಜಿ ನಂಗೆ ಇನಿ ಜಗದಂಬ ಮಂದಿರದಾಗಲು ಅಂಜನ್ ಪತಂಬೈದರು ಈ ಕಾರ್ಯಕ್ರಮ ಕೊರೊಂದುಲ್ಲರು ನಿಗ್ಲಿಗೆ ಯಾನು ಮಸ್ತ್ ಅಭಿನಂದನೆ ಮಲ್ಪುವೆ ಇನಿ ಮೂಜಿ ಜನ ಸಾಧಕರಿಗೆ ಸನ್ಮಾನ ಮಲ್ತಾರೆ ಭಾರಿ ಸಂತೋಷ ಒಂದುಂಡು ಶೇಖರಣ್ಣಗೆ ನಮ್ಮ ರವೀಂದ್ರಣ್ಣೆ ಉಪಾಧ್ಯಕ್ಷರು ಬಣ್ ಸಂಘದ ಕಲ್ಯಾಣದ ಕಾರ್ಯಾಧ್ಯಕ್ಷರು ಅಂಚನೆ ನಮ್ಮ ಭಾಗವತನ ಶ್ರೀನಿವಾಸ ಭಾಗವತಿಯರು ಕೊಂಚ ಅಶ್ವಿನಿ ಶೆಟ್ಟರೆ ಸನ್ಮಾನ ಮಲ್ತಾರೆ ನಿಜವಲ್ಲ ಒಂದು ಮಲ್ಪೋಡಾಯನ ಇಂಚಿನ ಕಾರ್ಯಕ್ರಮ ಆವಂದಿಪ್ಪೋಡು ಬೊಕ ನಮ್ಮ ದೊಂಬಿಲಿದಾಗಲು ಖಂಡಿತ ಏನು ಓಲ್ಲ ತಿಗಲೆ ಒಡೆದು ಅನ್ಪೆ ತುಳು ಕನ್ನಡದ ಏನನೇ ಕಾರ್ಯಕ್ರಮ ಪಡು ದೊಂಬಿಲಿದ ನಮ್ಮ ಆತ್ಮೀಯ ಮೆಗ್ಗೆ ಬಯನಗಲು ಪ್ರತಿ ಒಂಜಿ ಕಾರ್ಯಕ್ರಮಗಳ ಸಂಪೂರ್ಣ ಸಹಕಾರ ಯಾಪಲ ಕೊರ್ಪೇರು ನನ್ನ ದುಂಬಲ ಕೊರ್ಪೇರು ಅವಳ ಕೊರ್ಪೇರು ಎನ್ಪಿನ ಒಂಜಿ ಧೈರ್ಯ ಎಂಕೊಂಡು ಈ ಜಾಗಡೆ ಬತ್ತದು ಅಕಲು 15 ದಿನೊಟ್ಟು ಎಂಕ್ಲೆಗ್ ಕಾಣೆ ಬಯ್ಯಾಡು ಫೋನ್ ಮಲ್ತೊಂದು ಎಂಕ್ಲೆಗ್ ಈ ನಿಖಲ್ನ ಜಗದಂಬ ಅಪ್ಪನ ಪರವಾದ ಮೂಲೊಂಜಿ ಯಕ್ಷಗಾನ ಬಯಲಾಟ ಇಂಕುಲು ಮಲ್ಪು ತೂಪವ ಪಂಡದು ಎಂಕ್ಲೆ ಪಂಡದೇರು ಅಂಜನೆ ಐಕ್ ಬೋಡ ಇಲಕನೆ ಒಂಜಿ ಜಾಗದ ವ್ಯವಸ್ಥೆ ನಮ್ಮ ಶೇಖರಣ್ಣೆ
ಅಂಚೆನೆ ಆರ್ನ ಪಾಲುದಾರ ಬಾಕಿದ ಕುಲ್ಲ ಈಗ ಎಡ್ಡೆ ಸಹಕಾರ ಕೊಡ್ದು ಇನಿ ಒಂಜಿ ಈತ ಮಲ್ಲ ಆಲ್ ಇಂಕ್ಲಿಗೆ ಭಾರಿ ಕಮ್ಮಿ ವೆಚ್ಚಡು ದೆಪ್ಪಾದು ಕೊಡ್ತೇರು ನನ್ನ ಐಕ್ಲಿಗ್ಲ ಯಾನು ಜಗದಂಬ ಅಪ್ಪನ ಪರವಾದ ಈ ಜಾಗಡು ನನ್ನ ಹಾಕಲು ಉನ್ನತ ಅಭಿವೃದ್ಧಿನ ಮೆರೆಯಾಡು ಪಂಡದು ಏನು ಅಪ್ಪೆಡ ನಡುವೆ ಅಂಚೆನೆ ಇನಿ ಜಗದಂಬ ಅಪ್ಪನ ಕ್ಷೇತ್ರಡ್ಲ ಭಾರಿ ಮಲ್ಲ ಒಂಜಿ ಯೋಜನೆನು ಎಂಗುಲ್ ದೀತ ಅಂಚೆನೆ ಮುರಣಿ ಅವಲ್ಲ ಬಾರಿ ಮಲ್ಲ ನವಗ್ರಹ ದೇವೇರನ ಒಂಜಿ ಸ್ಥಾನ ಒಂಜಿ ದೇವೇರನು ಸ್ಥಾಪನೆ ಮಲ್ದ ಅಂಚೆನೆ ನಾಗದೇವೇರನ್ನ ಸ್ಥಾಪನೆ ಮಲ್ದ ಅಂಚೆನೆ ಮಹಾಗಣಪತಿ ದೇವೇರನ್ನ ಮಾಲಿಂಗೇಶ್ವರ ದೇವೇರನ್ನ ಸ್ಥಾಪನೆ ಮಲ್ದ ನನಾತಿ ನಿಕುಲು ಬತ್ತದು ಆ ಜಾಗಡು ನಿಕಲ್ನ ಏನ ಕಷ್ಟ ಇತ್ತನ್ನಲ್ಲ ಅಪ್ಪೆ ಆ ಜಗದಂಬೆ ನನಾತಿ ಎಡ್ಡೆ ಮಲ್ಪಡು ಜಗದಂಬೆ ಅಪ್ಪನ ಕ್ಷೇತ್ರ ಇಡೀ ನಮ್ಮ ಜೊಂಬೇಲಿಗೆ ಪರಿಸರಕ್ಕೆ ಭಾರಿ ಮಲ್ಲ ಒಂಜಿ ಕ್ಷೇತ್ರ ಅದು ಮೆರೆಯಾಡು ನಿಕಲ್ನ ಕಷ್ಟನು ಅಪ್ಪೆ ಅಲ್ಲ ಮಟ್ಟೆಯಲ್ಲಿ ಬಾದು ನನ್ನ ಮಿತ್ತಿಗೆ ಎಂಕ್ಲಿಗೆ ವಾ ಕಷ್ಟಲ ಇಜ್ಜಿಂದ ಬಂದ್ಬಿನ ಪಾತೆರ ಜಗದಂಬೆ ಎಂಕ್ಲಿಗೆ ಒರಿಬಾದು ಕೊರಡು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು